ದೇವರು ಧರ್ಮ ದೇಶ ಪ್ರೇಮದ ಹೆಸರಿನಲ್ಲಿ ಸಾಮಾಜಿಕ ಸ್ವಾಸ್ಥ್ಯ ಕೆಡಿಸುವ ಪ್ರಯತ್ನಗಳಾಗುತ್ತಿವೆ. ಸಾಮಾಜಿಕ ಸಾಮರಸ್ಯಕ್ಕೆ ತೊಂದರೆಯಾದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಬೇಕಾಗಿದೆ ಎಂದು ಸಚಿವ ರಮಾನಾಥ್ ರೈ ಹೇಳಿದರು. ಅವರು ಬರಂಗಿಪೇಟೆಯಿಂದ ಮಾನಿಯವರೆಗೆ ನಡೆದ ಸಾಮರಸ್ಯ ನಡಿಗೆ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದರು. ಈ ಜಿಲ್ಲೆಯನ್ನ ಮತೀಯವಾದಿಗಳ ಪ್ರಯೋಗಾಲಯ ಮಾಡುವ ಪ್ರಯತ್ನ ನಡೆಯುತ್ತಿದೆ. ಕಾನೂನಿನ ವಿರುದ್ಧವಾಗಿ ತಾನು ಎಂದೂ ನಡೆದುಕೊಂಡಿಲ್ಲ. ಇನ್ನೊಂದು ಧರ್ಮವನ್ನ ಪ್ರೀತಿಸುವುದು ಕೋಮುವಾದ ಎಂದು ಟೀಕಿಸುವುದಾದರೆ ತಾನು ಅದನ್ನು ಸ್ವಾಗತಿಸುತ್ತೇನೆ ಎಂದು ಹೇಳಿದರು. ಈ ಜಿಲ್ಲೆಯನ್ನ ಒಂದು ಮತೀಯವಾದಿಗಳ ಪ್ರಯೋಗಾಲಯವನ್ನಾಗಿ ಮಾಡತಕ್ಕಂಥ ಒಂದು ಪ್ರಯತ್ನಗಳು ಎಲ್ಲ ಒಂದು ಕಡೆ ನಡೀತಾ ಇದೆ. ಇಲ್ಲಿ ಪ್ರಾರಂಭದಲ್ಲಿ ಗಲಾಟೆಗಳಾಗ್ತಿತ್ತು. ಎಲ್ಲ ಪಕ್ಷದ, ಎಲ್ಲ ಸಮಾಜದ, ಎಲ್ಲ ಜಾತಿ ಧರ್ಮದ ಜನರು ನಾವು ಸೇರಿಕೊಂಡು ಸೌಹಾರ್ದತೆಯಿಂದ ಏನಾದರೂ ಸಮಸ್ಯೆ ಬಂದರೆ ಅದನ್ನು ಪರಿಹಾರ ಮಾಡತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ವಿ. ಆದರೆ ವರ್ತಮಾನ ದಿನಗಳಲ್ಲಿ ಮೇಲ್ನೋಟಕ್ಕೆ ಒಂದು ಶಾಂತಿಯ ವಾತಾವರಣ ಇರ್ತದೆ. ಆದರೆ ಎಲ್ಲೋ ಒಂದು ಕಡೆ ಯಾವುದೇ ಒಂದು ಧರ್ಮದ ವ್ಯಕ್ತಿಯ ಹತ್ಯೆ ಆಗುತ್ತೆ. ತದಬಳಿಕ ನಟ ಪ್ರಕಾಶ್ ರೈ ಮಾತನಾಡಿ, ಧರ್ಮ, ಜಾತಿ, ಭಾಷೆ ಮನುಷ್ಯನಿಂದ ಹುಟ್ಟಿದ ಹೊರತು ಅದು ಮನುಷ್ಯನನ್ನ ಹುಟ್ಟಿಸಿಲ್ಲ. ಯಾವ ಧರ್ಮವೂ ಕೊಲ್ಲು ಎಂದು ಹೇಳಿಲ್ಲ. ಕೊಲ್ಲು ಎಂದು ಹೇಳುವುದು ಧರ್ಮವಲ್ಲ ಎಂದು ಅವರು ಹೇಳಿದರು. ಒಂದೇ ಜಾತಿಯ ಮರಗಳಿದ್ದರೆ ಅದು ಕಾಡಲ್ಲ. ಒಂದು ಕಾಡನ್ನು ನೋಡಿ ಕಲಿಯಬೇಕಾಗಿದೆ ನಾವು. ಒಂದು ಕಾಡನ್ನು ನೀವು ನೋಡಿದರೆ ಒಂದು ಮಹಾವೃಕ್ಷ, ಅದರ ಕೆಳಗೊಂದು ಮರಗಳು, ಅದರ ಕೆಳಗೆ ಗಿಡಗಳು, ಬಳ್ಳಿಗಳು ಭೂಮಿಯ ಕೆಳಗೆ ಹೋಗುವುದು. ಒಂದು ಮಹಾವೃಕ್ಷ ಬೇರೆ ಎಲ್ಲ ಜೀವರಾಶಿಗೆ ಆಶ್ರಯ ಕೊಟ್ಟರೆ, ಆಶ್ರಯ ಪಡೆದ ಸಣ್ಣ ವೃಕ್ಷಗಳು, ಮರಗಳು ತಮ್ಮ ಶಕ್ತಿಯನ್ನ ಈ ಮಹಾವೃಕ್ಷಕ್ಕೆ ಕೊಡುತ್ತಾ ಒಂದು ಸಾಮರಸ್ಯದಿಂದ ಬದುಕುತ್ತೆ. ಅದು ಕಾಡು. ಧರ್ಮ, ಜಾತಿ, ಭಾಷೆ ಇವೆಲ್ಲ ಮನುಷ್ಯನಿಂದ ಹುಟ್ಟಿದ್ದೇ ಹೊರತು ಅವು ಮನುಷ್ಯನನ್ನು ಹುಟ್ಟಿಸಲಿಲ್ಲ. ಯಾವ ಧರ್ಮವೂ ಕೊಲ್ಲು ಎಂದು ಹೇಳುವುದಿಲ್ಲ. ಕೊಲ್ಲು ಎಂದು ಹೇಳುವುದು ಧರ್ಮವೇ ಅಲ್ಲ, ಅಲ್ಲವೇ? ನಾವೆಲ್ಲರೂ ಒಂದಾಗಿರಬೇಕು. ಈ ನಿಟ್ಟಿನಲ್ಲಿ ನಾವು ಆಚರಣೆ ಮಾಡಬೇಕು. ಮತ್ತು ಕೇವಲ ನಮ್ಮೆಲ್ಲಂತಹ ನಾಯಕರಿಂದ, ಪ್ರಬಲರಿಂದ ಅಲ್ಲ ಈ ಬದಲಾವಣೆ ಬರಬೇಕಾಗಿರೋದು. ಈ ವೇಳೆ ಮಾಜಿ ಶಾಸಕ ಶ್ರೀರಾಮ್ ರೆಡ್ಡಿ ಹಾಗೂ ಸಿಪಿಐನ ರಾಜ್ಯ ಮುಖಂಡ ಸಿದ್ದನಗೌಡ, ಆಹಾರ ಸಚಿವ ಯುಟಿ ಖಾದರ್, ಶಾಸಕ ಅಭಯ್ ಚಂದ್ರ ಜೈನ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಬೆಳ್ತಂಗಡಿ, ಮಮತಾ ಗಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು.